ಏಪ್ರಿಲ್ 8 ಮತ್ತು 9ರಂದು ಪಾಲ್ತಾಡಿ ಗ್ರಾಮದ ಕೆಳಗಿನ ಕುಂಜಾಡಿ ತರವಾಡು ಮನೆಯಲ್ಲಿ ಧರ್ಮನೇಮೋತ್ಸವ ನಡೆಯಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಈ ಬಗ್ಗೆ ಸುಳ್ಯದಲ್ಲಿ ಮಾಹಿತಿ ನೀಡಿದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು 60 ವರ್ಷಗಳ ಹಿಂದೆ ಇಲ್ಲಿ ಧರ್ಮನೇಮೋತ್ಸವ ನಡೆದಿದ್ದು ಇದೀಗ ಮತ್ತೊಮ್ಮೆ ಧರ್ಮನೇಮೋತ್ಸವಕ್ಕೆ ಸರ್ವ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕೋವಿಡ್ ಹೆಚ್ಚಾಗಿರುವ ಕಾರಣ ಸರಳವಾಗಿ ಮತ್ತು ಎಲ್ಲಾ ಸುರಕ್ಷಿತ ಮಾನದಂಡಗಳನ್ನು ಪಾಲಿಸಿ ಆಚರಿಸಲಾಗುತ್ತದೆ. 500 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಕೆಳಗಿನ ಕುಂಜಾಡಿ ತರವಾಡು ಮನೆಯಲ್ಲಿ ದೈವಗಳ ಆರಾಧನೆ ಮೂಲವಾಗಿದ್ದು ಈ ಗ್ರಾಮದಲ್ಲಿ ದೈವಗಳೇ ಪ್ರಧಾನವಾಗಿವೆ. ಇಲ್ಲಿ ನಡೆಯುವ ಧರ್ಮನೇಮೋತ್ಸವ ಹಿಂದೂ ಸಮಾಜದ ಏಕತೆಯ ಸಂಕೇತವಾಗಿ ಮೂಡಿ ಬರಲಿದೆ ಎಂದು ಹೇಳಿದ್ದಾರೆ. ವಿಶಿಷ್ಟವಾಗಿ ಈ ಗ್ರಾಮದಲ್ಲಿ ದೇವರ ಆರಾಧನೆಗಿಂತ ಹೆಚ್ಚು ದೈವದ ಆರಾಧನೆ ಇರ್ತಕ್ಕಂಥ ಈ ಗ್ರಾಮದಲ್ಲಿ ದೇವರಿಲ್ಲ, ದೈವವೇ ಪ್ರಮುಖ. ದೇವರಿಲ್ಲದೆ ಇರತಕ್ಕಂಥ ದೈವ ಇರತಕ್ಕಂಥ ಕ್ಷೇತ್ರ ಇದು. ದೈವಾರಾಧನೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಗ್ರಾಮ ನಮ್ಮದು. ನಮ್ಮ ಮನೆತನದಲ್ಲಿ ಎರಡೂ ಇದೆ. ದೇವರ ಆರಾಧನೆ ಜಾಸ್ತಿ ಇದೆ. ದೈವಾರಾಧನೆ ಆದರೂ ದೇವಸ್ಥಾನ ಇಲ್ಲ, ಆದರೆ ದೇವರ ಮಠ ಇದೆ. ಇದೊಂದು ಮಠ. ಇಲ್ಲಿ ದುರ್ಗೆ ಉಲ್ಲೇಖ ಇದೆ. ಇದೆಲ್ಲ ಹಿರಿಯರ ಜನಪದೀಯವಾಗಿ ಬಂದಿರತಕ್ಕಂಥದ್ದು. ಇಲ್ಲಿ ಒಂದು ವನ ಇದೆ. ಆ ವನದಲ್ಲಿ ದೇವಿ ಉದ್ಭವ ಆಗಿದೆ ಅನ್ನತಕ್ಕಂಥ ಉಲ್ಲೇಖ ಇದೆ. ಆ ಕಾರಣಕ್ಕೋಸ್ಕರ ನಂತರ ಅದು ಬೇರೆ ಕಡೆ ದೇವಸ್ಥಾನ ಆಯಿತು. ಇಲ್ಲಿ ಏನೂ ಇರಲಿಲ್ಲ. ಅದಕ್ಕೋಸ್ಕರ ದೇವಿ ಆರಾಧನೆ ಆಗಬೇಕು ಅಂತೇಳಿ ಇಲ್ಲಿ ದೇವಿ ಆರಾಧನೆ ಆಗ್ತದೆ.